ಸರ್ ನಿಮ್ಮ ಹೆಸರು? ಬಸವೇಶ್ವರ್ ಸರ್, ಈ ಸಲ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ನಿಮ್ಮ ಪ್ರಕಾರ? ಸರ್ ಕಾಂಗ್ರೆಸ್ ಸರ್. ಯಾಕೆ ಅಂದ್ರೆ ಬಿಜೆಪಿಗೆ 15 ವರ್ಷದಿಂದ ವೋಟ್ ಮಾಡಿ ಅವ್ರ ಕೈಗೆ ಸರ್ಕಾರ ಕೊಟ್ಟು ಜನಗಳಿಗೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಬೆಲೆ ಏರಿಕೆ, ಸಿಲಿಂಡ್ರು, ಪೆಟ್ರೋಲು, ಪ್ರತಿಯೊಂದು ರೇಷನ್ ಎಲ್ಲದ್ರ ಮೇಲೆ ಜಿ ಎಸ್ ಟಿ. ಇಲ್ಲಿ ಬಡವರಿಗೆ ಹೆಂಗೆ ಇದು ಮಾಡ್ತಾರೆ ಅಂತಲೇ ಗೊತ್ತಿಲ್ಲ. ಇಲ್ಲಿ ದುಡ್ಡಿರೋರಿಗೆ ಸರ್ಕಾರ 40% ಸರ್ಕಾರ ಅಂತ ಹೇಳ್ತಾರಲ್ಲ, ಅದೇ ನಡೀತಾ ಇರೋದು. ಯಾವುದೇ ರೀತಿಯ ಡೆವಲಪ್ಮೆಂಟು ಮಾಡ್ತಾ ಇಲ್ಲ, ಏನು ಆಗ್ತಾ ಇಲ್ಲ ಇಲ್ಲಿ. ಓಕೆ, ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷ ಬರುತ್ತೆ ಸರ್ ಈ ಸಲ? ಸರ್ ಉಮಾಪತಿ ಗೌಡ. ನಿಮ್ಮ ವಿಧಾನಸಭಾ ಕ್ಷೇತ್ರದ ಹೆಸರು ಏನಿದೆ ಸರ್? ಬೊಮ್ಮನಹಳ್ಳಿ ಸರ್. ಇದಕ್ ಮುಂಚೆ MLA ಆಗಿದ್ದವರು? MLA ಸತೀಶ್ ರೆಡ್ಡಿ ಅವರು. ಯಾಕೆ ಸರ್ ಏನು ಮಾಡಿಲ್ವಾ? 3 ಸಲ ಹ್ಯಾಟ್ರಿಕ್ ಮಾಡಿದ್ದಾರೆ ಸರ್. ಅವ್ರು ಏನಿಲ್ಲ ಸರ್, 4 ವರ್ಷದಿಂದ ರೋಡ್ ಇಲ್ಲ, ಟಾರ್ ಇಲ್ಲ, ಏನಿಲ್ಲ. ಇತ್ತೀಚೆಗೆ ಇನ್ನೇನು ಎಲೆಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ ಅಂದ್ಬಿಟ್ಟು 6 ತಿಂಗಳಿಂದ ಪ್ರತಿಯೊಂದು ರೋಡು ಮಾಡ್ತಾ ಇದ್ದಾರೆ, ಮೋರಿಗಳು ರೆಡಿ ಆಗ್ತಾ ಇದೆ. ಅದು ಅಷ್ಟೊಂದು ಆಗ್ತಾ ಇಲ್ಲ. ಬೇಗ ರೋಡು ದೊಡ್ಡದು ಮಾಡ್ತೀವಿ ಅಂದ್ಬಿಟ್ಟು ಇದುವರೆಗೂ ಮಾಡಿಲ್ಲ. ಇವಾಗ ಏನು ಎಲೆಕ್ಷನ್ ಬರ್ತದೆ ಅಂದ್ಬಿಟ್ಟು 5 ಅಡಿ ಆ ಕಡೆ 5 ಅಡಿ ಈ ಕಡೆ 5 ಅಡಿ ಅವರೇ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಬಟ್ ಅಷ್ಟೊಂದು ಡೆವಲಪ್ಮೆಂಟ್ ಕಾಣಿಸ್ತಾ ಇಲ್ಲ ಸರ್. ಉಮಾಪತಿ ಯಾಕೆ ಗೆಲ್ತಾರೆ ಅಂತ ಹೇಳ್ತಾ ಇದ್ದೀರಾ ಸರ್? ಯಾಕಂದ್ರೆ ನಮಗೆ ಚೇಂಜಸ್ ಬೇಕು, ಅವ್ರು ಮಾಡ್ತಾರ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ. ನಿಮ್ಮ ಪ್ರಕಾರ ವ್ಯಕ್ತಿನ ನೋಡ್ಬಿಟ್ಟು ಓಟ್ ಹಾಕ್ತೀರಾ ಅಥವಾ ಪಕ್ಷ ನೋಡಿ ಓಟ್ ಹಾಕ್ತೀರಾ ಸರ್? ನಮ್ಮ ಪ್ರಕಾರ ಯಾರು ನಮಗೆ ಕೆಲಸಗಳು ಮಾಡ್ತಾರೆ, ಡೆವಲಪ್ಮೆಂಟ್ ಮಾಡ್ತಾರೆ ಅಂದ್ರೆ ಉಮಾಪತಿ ಗೌಡ ಮೇಲೆ ನಮಗೆ ತುಂಬಾನೇ ನಂಬಿಕೆ ಇದೆ. ಈ ಸಲ ನಿಮ್ಮ ಮತ ಮಾರ್ಕೊಳ್ತೀರಾ ಅಥವಾ 5 ವರ್ಷ ಕಷ್ಟಪಡ್ತೀರಾ? ಇಷ್ಟು ವರ್ಷ ಜನಗಳು ಎಲ್ಲ ಮತನ ಮಾರ್ಕೊಂಡು ಕಷ್ಟ ಪಡ್ತಾ ಇರೋದು ಸಾಕು. ಇದರಿಂದ ಆಚೆ ಆದ್ರೂ ಎಲ್ಲ ತಿಳ್ಕೊಂಡು ಅವ್ರ ಮತ ಮಾರ್ದಿರ ಅವರು 5 ವರ್ಷಕ್ಕೆ 500 ರೂಪಾಯಿಗೆ ಅವ್ರ ಮತ ಮಾರ್ಕೋತಾರೆ. ಬಟ್ 5 ವರ್ಷ ಕಷ್ಟ ಪಡ್ತಾರೆ. ಆ ರೀತಿ ಆಗ್ಬಾರ್ದು. ವ್ಯಕ್ತಿ ನೋಡಿ ಓಟ್ ಹಾಕಿ, ಕೆಲಸ ಆಗಬೇಕು, ಡೆವಲಪ್ಮೆಂಟ್ ನೋಡಿ. ಇಲ್ಲ ಅಂದ್ರೆ ನಮಗೆ ಕಷ್ಟ ಸರ್. ಈ ಸಲ ನಾನು ಜನಗಳಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ, ಪ್ರತಿಯೊಬ್ರು ಈ ಸಲ ವೋಟ್ ಹಾಕಿ. ಯಾವ ಪಕ್ಷ ಮೇಲೂ ನಿಮಗೆ ನಂಬಿಕೆ ಇಲ್ಲ ಅಂದ್ರೂ ನೋಟ್ ಪ್ರೆಸ್ ಮಾಡಿ. ನೋಟಾ ಈ ಸಲ ನಾನು ಜನಗಳಲ್ಲಿ ಏನ್ ಕೇಳ್ಕೊತೀನಿ ಅಂದ್ರೆ, ಪ್ರತಿಯೊಬ್ರು ಈ ಸಲ ವೋಟ್ ಹಾಕಿ. ಯಾವ ಪಕ್ಷದ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದ್ರೂ ನೋಟಾ ಪ್ರೆಸ್ ಮಾಡಿ. ಬಿಕಾಸ್ ನಿಮ್ಮ ಓಟು ಕಳ್ಳ ಓಟ್ ಆಗಬಾರ್ದು. ಯಾವಾಗೂ ವೋಟ್ ಮಾರ್ಕೋಬೇಡಿ, ಮತ ಚಲಾಯಿಸಿ. ಯಾವುದೇ ಕಾರಣಕ್ಕೂ ನಿಮ್ಮ ಮತವನ್ನು ಮಾರ್ಕೋಬೇಡಿ. ಜೈ ಕರ್ನಾಟಕ ಮತ್ತೆ ಜೈ ಹಿಂದ್. ಸರ್, ಈ ಸಲ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ 3 ಪಕ್ಷಗಳಲ್ಲಿ ಕಾಂಗ್ರೆಸ್ ಅಷ್ಟಕ್ಕಷ್ಟೇ, ಬಿಜೆಪಿ ಅಷ್ಟೇ ಸರಿ ಸಮ. ಅದರಲ್ಲಿ ಯಾರು ದೇವೇಗೌಡ ಮಗ ನಿಮ್ ಪ್ರಕಾರ JDS ಬರುತ್ತೆ ಅಂತ ಹೇಳ್ತಾ ಇದ್ದೀರಾ? ಮುಖ್ಯಮಂತ್ರಿ ಅವನು ಆಗ್ತಾನೆ. ಯಾಕೆ ಸರ್, ಕಾಂಗ್ರೆಸ್ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ಇವ್ರು ಗುದ್ದಾಡೋದ್ರಿಂದ ಅವನಿಗೆ ಉಪಯೋಗ ಆಗುತ್ತೆ. ಓಕೆ, ಸರಿ ಸರ್. ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವುದು ಸರ್? ಯಾವ ಪಕ್ಷ ಬರುತ್ತೆ ಸರ್ ಈ ಸಲ? ಈ ತರ ಇಲ್ಲಿ ನಾವು ಹೊಸದಾಗಿ ಬಂದಿರ್ತಾರೆ. ಓಕೆ, ನಾವು ಹೊಸದಾಗಿ ಬಂದಿರ್ತಾರೆ. ನಮ್ಮ ಇವ್ರು ಇಲ್ಲೇ ಇದ್ದಾರೆ. ಇಲ್ಲಿ ಬಿಜೆಪಿ ಅಂತ. ಓಕೆ, ನೀವು ವ್ಯಕ್ತಿನ ನೋಡಿ ಮತ ಹಾಕ್ತೀರಾ ಅಥವಾ ಪಕ್ಷ ನೋಡಿ ಮತ ಹಾಕ್ತೀರಾ ಸರ್? ಪಕ್ಷನ ನೋಡಿ ಮತ ಹಾಕ್ಬೇಕು. ಹೌದಾ? ಎರಡು ನೋಡ್ತೀವಿ. ಪಕ್ಷ ವ್ಯಕ್ತಿನ ನೋಡ್ತೀವಿ. ನಾವು ವ್ಯಕ್ತಿ ನೋಡಿದ ವ್ಯಕ್ತಿ ಸರಿ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ? ಎರಡು ನೋಡೇ ನಾವು ಹೋಗ್ತೀವಿ. ಓಕೆ, ಈ ಸಲ ಮತ ಮಾರ್ಕೊಳ್ತಾರ ಅಥವಾ 5 ವರ್ಷ ಕಷ್ಟ ಪಡ್ತಾರ? ಸರ ಮಾರ್ಕೊಂತಾರೆ, ಗ್ಯಾರಂಟಿ ಬಿಡೋಲ್ಲ. ಅದು ಸಾಮಾನ್ಯವಾಗಿ ಎಲ್ಲ ಮಾರ್ಕೊಳಕ್ ಹೋಗಲ್ಲ. ಎಲ್ಲರಲ್ಲ, ಮೆಜಾರಿಟಿ ಇದ್ದಾರೆ. ಇನ್ನು ಕೆಲವರು ಅವ್ರೇನು ಮಾರ್ಕೊಳಕ್ ಹೋಗಲ್ಲ. ಮತ್ತೆ ಮಾರ್ಕೊಂಡಾಗ ಪಕ್ಷ ಹೋಗೋದು. ಮಾರ್ಕೊಂಡ ಪಕ್ಷ ಹೋಗೋದು. ಓಕೆ, ಈ ಎಲೆಕ್ಷನ್ ಅಲ್ಲಿ ಪ್ರತಿಯೊಬ್ರು ಬಂದು ವೋಟ್ ಹಾಕ್ಬೇಕು. ಯಾಕಂದ್ರೆ ಒಂದೊಂದು ವೋಟುನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೇಳೆ ಯಾವ ಪಕ್ಷದ ಮೇಲೇನೋ ಅವ್ರಿಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ನೋಟಾ ಅನ್ನೋದು ಒಂದು ಇದೆ. ಹೌದು. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಅದ್ರ ಬಗ್ಗೆ ನೋಡಿ ಸರ್, ನಮ್ಮ ಈಗ ವಿಜಯನಗರದಲ್ಲಿ ವೋಟ್ ಇದ್ದಾವೆ. ನಾವು ಬಂದಿಲ್ಲ ಈಗ 1.5 ವರ್ಷ ಆಯ್ತು. ಈಗ ಇಲ್ಲೇ ಲೇಟ್ ಬೇಕಂದ್ರೆ ನಮಗೆ ಸಿಗಲ್ಲ. ನಾವೇನು ಮಾಡ್ತೀವಿ, ಇಲ್ಲಿ ಯಾರನ್ನ ಬಂದು ನಮ್ಮ ಓಟಿಗೋಸ್ಕರ ಇದನ್ನು ಮಾಡಿದ್ರೆ ನಾವು ನಂಬರ್ ಕೊಟ್ಟು ಇಲ್ಲಿ ಓಟ್ ಹಾಕೋದು ರೆಡಿ ಆಯ್ತೀವಿ. ಇಲ್ಲಿ ನಮ್ಮ ಮತ್ತೆ ಸಮಸ್ಯೆ ಮಾಡಿ ನಮ್ಮ ಓಟಿಂದ ಇಲ್ಲಿ ಸೇರಲಿಲ್ಲ, ನಾವು ಅಲ್ಲಿ ಹೋಗಲಿಲ್ಲ, ಓಟ್ ಹಾಕಲಿಲ್ಲ. ಓಕೆ ಸರ್, ನಮಸ್ತೆ. ನಿಮ್ಮ ಹೆಸರು ಸರ್? ಹೆಸರು ಬೇಗೂರು ಅಬ್ದುಲ್ಲಾ. ಓಕೆ ಸರ್. ಸರ್, ಈ ಸಲ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ನಿಮ್ಮ ಪ್ರಕಾರ ಸರ್? ಈ ಸಲ ಸಾರ್ವತ್ರಿಕ ಚುನಾವಣೆಯಲ್ಲಿ JDS ಪಕ್ಷ ಅಧಿಕಾರಕ್ಕೆ ಬರೋದು ಹಾಗೂ ನಮ್ಮ ಕುಮಾರಣ್ಣ ಅವರು CM ಆಗೋದು ಶತಸಿದ್ಧ. ಯಾಕಂದರೆ
ಕುಮಾರಣ್ಣನವರ ಪಂಚರತ್ನ ಯೋಜನೆಗಳಾಗಿರ್ಬೋದು, ಅವರು ತಮ್ಮ ಒಂದು ಅಲ್ಪಾವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದ ಸಮಯದಲ್ಲಿ ತೆಗೆದುಕೊಂಡ ದಿಟ್ಟ ನಿರ್ಧಾರಗಳು, ರೈತ ಪರ ನಿರ್ಧಾರಗಳು, ಕೂಲಿ ಕಾರ್ಮಿಕರ ಪರ ನಿರ್ಧಾರಗಳು, ಗ್ರಾಮ ವಾಸ್ತವ್ಯಗಳಾಗಿರ್ಬೋದು, ಹಾಗೂ ಇನ್ನಿತರ ಅನೇಕ ಒಂದು ಪ್ರಸಿದ್ಧಿ ಅಥವಾ ಇನ್ನೂ ಒಂದು ಮಹತ್ವದ ನಿರ್ಧಾರಗಳು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಬ್ಬ ಮುಖ್ಯಮಂತ್ರಿಯು ಅಷ್ಟೊಂದು ದೃಢವಾಗಿ, ಬಲಿಷ್ಠವಾಗಿ, ಧೈರ್ಯವಾಗಿ ರೈತರ ಸಾಲ ಮನ್ನಾ ಮಾಡಿರೋದು ಅತಿ ಕಡಿಮೆ ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ಸರ್, ಹಾಗಾದ್ರೆ ಬಿಜೆಪಿಯವರಾಗ್ಲಿ ಅಥವಾ ಕಾಂಗ್ರೆಸ್ ಅವರಾಗ್ಲಿ ಅಧಿಕಾರದಲ್ಲಿದ್ದಾಗ ಏನು ಮಾಡಲಿಲ್ಲ ಸರ್? ಬಿಜೆಪಿಯವರು ಕಾಂಗ್ರೆಸ್ ಅವರು ಅಧಿಕಾರದಲ್ಲಿದ್ದಾಗ ಏನು ಮಾಡಲಿಲ್ಲ ಅನ್ನೋದಕ್ಕಿಂತ ಜೆಡಿಎಸ್ನ ನಮ್ಮ ಕುಮಾರಣ್ಣನವರು ಅಲ್ಪಾವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ತೆಗೆದುಕೊಂಡ ನಿರ್ಧಾರಗಳು, ಯೋಜನೆಗಳು ಅವ್ರಿಗಿಂತ ಹೆಚ್ಚಾಗಿ ಜನಮನ್ನಣೆ ಜನಗಳ ಮನಸ್ಸಲ್ಲಿ ಇವತ್ತಿಗೂ ಇದೆ. ಉದಾಹರಣೆಗೆ ರೈತರ ಸಾಲ ಮನ್ನಾ, ಅದು ಬಹುಶಃ ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ 5 ವರ್ಷಗಳ ಆಡಳಿತದಲ್ಲೂ ಯಾವುದೇ ಒಂದು ರೈತರ ಸಾಲ ಮನ್ನಾ ಮಾಡುವ ದಿಟ್ಟ ನಿರ್ಧಾರಕ್ಕೆ ಬಂದಿದ್ದಿಲ್ಲ. ಆದರೆ ಅಲ್ಪಾವಧಿಯಲ್ಲಿ ನಮ್ಮ ಕುಮಾರಣ್ಣ ರೈತರ ಸಾಲ ಪೂರ್ತಿ ಮನ್ನಾ ಮಾಡಿ ಅದೊಂದು ಉದಾಹರಣೆಯಾಗಿ ನಿಂತಿದ್ದಾರೆ. ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವುದು ಸರ್? ನಮ್ದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಸರ್, ಈ ಸಲ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ? ಈ ಬಾರಿ ಕುಮಾರಣ್ಣನ ಯೋಜನೆಗಳಿಂದ, ಕುಮಾರಣ್ಣನವರ ಒಂದು ಸಿದ್ಧಾಂತಗಳು, ಪ್ರಾದೇಶಿಕ ಪಕ್ಷದ ಸಿದ್ಧಾಂತಗಳು, ಈ ಎಲ್ಲದನ್ನು ಗಮನಿಸಿದಾಗ ನಮ್ಮ ಜೆಡಿಎಸ್ ಪಕ್ಷ ಈ ಸಲ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾಗಿರುವ ರಾಜಗೋಪಾಲ್ ರೆಡ್ಡಿ ಅವರು ಜಯಬೇರಿ ಸಾಧಿಸೋದು ಶತಸಿದ್ಧ ಅಂತ ನಾವು. 3 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದ ಕೃಷ್ಣಪ್ಪನವರು ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಮಾಡಿಲ್ಲ ಸರ್? ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರು ಏನು ಮಾಡಿಲ್ಲ ಅನ್ನೋದಕ್ಕಿಂತ ಇನ್ನೂ ತುಂಬಾ ಕೆಲಸಗಳು ಮಾಡಬಹುದಾಗಿತ್ತು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಎಲ್ಲ ಯುವಕರು ಮತ್ತೆ ಮೈನಾರಿಟಿಯಲ್ಲಿ ಇರುವಂತ ಪ್ರತಿಯೊಬ್ಬರು ಜೆಡಿಎಸ್ಗೆ ಸಪೋರ್ಟಿವ್ ಆಗಿ ಯಾಕಿದ್ದಾರೆ? ಯಾಕಂದ್ರೆ ಜೆಡಿಎಸ್ ಯಾವುದೇ ಒಂದು ಜಾತಿ, ಮತ, ಪಂಥ ಅಂತ ಅವ್ರನ್ನ ವಿಂಗಡಣೆ ಮಾಡಿದಿರ ತಾವೆಲ್ಲ ತಮ್ಮ ಗಮನದಲ್ಲಿರ್ಬೋದು, ತಮ್ಮ ಮಾಧ್ಯಮ ಮಿತ್ರಗಳ ಗಮನದಲ್ಲಿರ್ಬೋದು. ಈ ಹಿಂದೆ ಏನೇನಾಯ್ತು, ಅದು ತ್ರಿವಳಿ ತಲಾಕ್ ಆಗಿರ್ಬೋದು, ಅದು ನಕಾಬಿನ ವಿಷಯ ಆಗಿರ್ಬೋದು. ಯಾಕಂದ್ರೆ ಜೆಡಿಎಸ್ ಯಾವುದೇ ಒಂದು ಜಾತಿ, ಮತ, ಪಂಥ ಅಂತ ಅವ್ರನ್ನ ವಿಂಗಡಣೆ ಮಾಡಿದಿರ ತಾವೆಲ್ಲ ತಮ್ಮ ಗಮನದಲ್ಲಿರ್ಬೋದು, ತಮ್ಮ ಮಾಧ್ಯಮ ಮಿತ್ರಗಳ ಗಮನದಲ್ಲಿರ್ಬೋದು. ಈ ಹಿಂದೆ ಏನೇನಾಯ್ತು, ಅದು ತ್ರಿವಳಿ ತಲಾಕ್ ಆಗಿರ್ಬೋದು, ಅದು ನಕಾಬಿನ ವಿಷಯ ಆಗಿರ್ಬೋದು, ಅದು ಒಂದು ಮುಸಲ್ಮಾನ ವ್ಯಕ್ತಿ ಒಂದು ದೇವಸ್ಥಾನದ ಮುಂದೆ ವ್ಯಾಪಾರ ಮಾಡುವ ವಿಚಾರ ಆಗಿರ್ಬೋದು. ಈ ಎಲ್ಲಾ ವಿಚಾರಗಳಲ್ಲಿ ಒಂದು ಕೋಮುವಾದ ಸೃಷ್ಟಿಸಿ, ಜಾತಿ ಮತ ಭೇದ ಅಂತ ಅವರವರ ಮಧ್ಯದಲ್ಲೇ ದ್ವೇಷ ಭಾವನೆಯನ್ನ ಹುಟ್ಟಿಸಿ, ಜಾತಿ ವಿರೋಧಿ, ಹಿಂದೂ ಮುಸ್ಲಿಂ ವಿರೋಧಿ ಅಂತ ಮಾಡಿ ಅದರಿಂದ ಆಗುವ ಕೊಲೆಗಳನ್ನ ತಾವೆಲ್ಲ ತಮ್ಮ ಮಾಧ್ಯಮದಲ್ಲಿ ಬಿತ್ತರ ಮಾಡಿದ್ದೀರಿ. ಆ ಒಂದು ಸನ್ನಿವೇಶದಲ್ಲಿ, ಈ ಒಂದು ವಿಷಕಾರ ಸ್ಥಿತಿಯಲ್ಲಿ ಕುಮಾರಣ್ಣನವರು ಯಾವುದೇ ಒಂದು ಜಾತಿ ಮತ ಅಂತ ಮಾಡದೆ, ಹಾಗೂ ರಾಜ್ಯಾಧ್ಯಕ್ಷರನ್ನು ನಮ್ಮ CM ಇಬ್ರಾಹಿಂ ಅನ್ನು ಮಾಡಿರೋದ್ರಿಂದ ಇದೊಂದು ಮುಸ್ಲಿಂ ಪರ ಹಾಗೂ ಎಲ್ಲಾ ಜಾತಿಗಳನ್ನು ಒಟ್ಟುಗೂಡಿಸಿ ನಡ್ಕೊಂಡು ಹೋಗುವ ಸ್ವಭಾವ ಕುಮಾರಣ್ಣನ ಮಾತ್ರ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸರ್, ಒಬ್ಬ ಮತದಾರನಿಗೆ ಪಕ್ಷ ಮುಖ್ಯನಾ ಅಥವಾ ವ್ಯಕ್ತಿ ನೋಡಿ ವೋಟ್ ಹಾಕ್ಬೇಕಾ? ಈಗಿರೋ ಪರಿಸ್ಥಿತಿಯಲ್ಲಿ ವ್ಯಕ್ತಿನ ನೋಡಿ, ಅವನ ಸಿದ್ಧಾಂತಗಳು ಅಂತೆಲ್ಲ ನೋಡಿ ವೋಟ್ ಹಾಕಬೇಕು. ಆದ್ರೆ ಜೆಡಿಎಸ್ನ ಒಂದು ಸಿದ್ಧಾಂತ ಯಾವುದೇ ಒಂದು ವಿರೋಧಿ, ಯಾವುದೇ ಜಾತಿ ವಿರೋಧಿ ಆಗಿರ್ಬೋದು, ರೈತರ ವಿರೋಧಿ ಆಗಿರ್ಬೋದು, ಯಾವುದೇ ಒಂದು ವಿರೋಧವಿಲ್ಲದಿರೆ ಎಲ್ಲರನ್ನು ಒಟ್ಟುಗೂಡಿ ಕರ್ಕೊಂಡು ಹೋಗ್ತಾ ಇರೋದ್ರಿಂದ ನಾವೆಲ್ಲರೂ ಜೆಡಿಎಸ್ಗೆ ಮತ ಹಾಕಿ ಕುಮಾರಣ್ಣ ಕೈಯನ್ನು ಬಲಪಡಿಸಬೇಕು. ಕುಮಾರಣ್ಣ ಈ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ಏನೊಂದೊಂದು 123 ಕ್ಷೇತ್ರಗಳಲ್ಲಿ ನಾವು ಗೆಲ್ತೇವೆ ಅಂತ ಏನು ಕುಮಾರಣ್ಣನವರು ಒಂದು ಪಣ ತೊಟ್ಟಿದ್ದಾರೆ, ಆ ಒಂದು ಧ್ಯೇಯ, ಆ ಒಂದು ಫಲಿತಾಂಶಕ್ಕೆ ನಾವೆಲ್ಲರೂ ಮುನ್ನುಡಿ ಬರೀಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಮತದಾರರಿಗೆ ನಿಮ್ಮ ಒಂದು ಏನಾದರೂ ಒಂದು ಸಜೆಷನ್ಸ್ ಅಂದ್ರೆ ಲೈಕ್ ವೋಟನ್ನು ಮಾರ್ಕೊಳ್ಳೋದಾಗ್ಲಿ ಅಥವಾ ಆಮಿಷಕ್ಕೆ ಒಳಗಾಗಿ ಹೆಂಡ ಅದಕ್ಕೆ ಇದಕ್ಕೆ ಅಂದ್ಬಿಟ್ಟು ಆಮಿಷಕ್ಕೆ ಒಳಗಾಗಿ ವೋಟ್ ಹಾಕೋರಿಗೆ ಏನಂತ ಹೇಳಿದ್ರೆ, ಈ ಬಾರಿ ಯಾವುದೇ ಒಂದು ರಾಜಕೀಯ ಪ್ರೇರಿತ ಆಮಿಷಗಳಿಗೆ ಒಳಪಡದೆ ಈ ಬಾರಿ ಮತದಾರರು ಅತ್ಯಂತ ಪ್ರಬುದ್ಧತೆಯಿಂದ, ಅತ್ಯಂತ ಬುದ್ಧಿವಂತಿಕೆಯಿಂದ ಹಾಗೂ ಅತ್ಯಂತ ಎಲ್ಲರೂ ಶಿಕ್ಷಿತರಾಗಿದ್ದಾರೆ. ಅವರು ತಮ್ಮ ಸ್ವಬುದ್ಧಿಯಿಂದ ಯೋಚನೆ ಮಾಡಿ ಮುಂದಿನ 5 ವರ್ಷ ಸದೃಢ ರಾಜಕೀಯ, ಸದೃಢ ಕರ್ನಾಟಕ, ಸದೃಢ ಒಂದು ವಾತಾವರಣವನ್ನ ನಮ್ಮ ಸಮಾಜದಲ್ಲಿ ಒಂದು
ಸ್ನೇಹಬಂಧ ವಾತಾವರಣವನ್ನು ಸೃಷ್ಟಿ ಮಾಡಬೇಕಂದ್ರೆ ಈ ಬಾರಿ ಜೆಡಿಎಸ್ನ ಕುಮಾರಣ್ಣನ ಬಲಪಡಿಸಬೇಕು. ಈ ಬಾರಿ ಜೆಡಿಎಸ್ಗೆ ಮತ ಹಾಕಬೇಕು. ಪ್ರಾದೇಶಿಕ ಪಕ್ಷಕ್ಕೆ ಮತ ನಮ್ಮ ರಾಜ್ಯಕ್ಕೆ ಹಿತ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಿಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿರುವಂತಹ ರಾಜಗೋಪಾಲ್ ರೆಡ್ಡಿನೂ ಯಾಕೆ ಗೆಲ್ಲಬೇಕು? ಯಾಕಂದ್ರೆ ರಾಜಗೋಪಾಲ್ ರೆಡ್ಡಿ ಒಂದು ವ್ಯಕ್ತಿ ಶಕ್ತಿ. ಅವರು ತಮ್ಮ ಒಂದು ರಾಜಕೀಯ ಸುದೀರ್ಘವಾದ ಮೂದೇ ಒಂದು ರಾಜಕೀಯ ಪ್ರೇರಿತ ಆಮಿಷಗಳಿಗೆ ಒಳಪಡದೆ ಈ ಬಾರಿ ಮತದಾರರು ಅತ್ಯಂತ ಪ್ರಬುದ್ಧತೆಯಿಂದ, ಅತ್ಯಂತ ಬುದ್ಧಿವಂತಿಕೆಯಿಂದ ಹಾಗೂ ಅತ್ಯಂತ ಎಲ್ಲರೂ ಶಿಕ್ಷಿತರಾಗಿದ್ದಾರೆ. ಅವರು ತಮ್ಮ ಸ್ವಬುದ್ಧಿಯಿಂದ ಯೋಚನೆ ಮಾಡಿ ಮುಂದಿನ 5 ವರ್ಷ ಸದೃಢ ರಾಜಕೀಯ, ಸದೃಢ ಕರ್ನಾಟಕ, ಸದೃಢ ಒಂದು ವಾತಾವರಣವನ್ನ ನಮ್ಮ ಸಮಾಜದಲ್ಲಿ ಒಂದು ಸ್ನೇಹಬಂಧ ವಾತಾವರಣವನ್ನು ಸೃಷ್ಟಿ ಮಾಡಬೇಕಂದ್ರೆ ಈ ಬಾರಿ ಜೆಡಿಎಸ್ನ ಕುಮಾರಣ್ಣನ ಬಲಪಡಿಸಬೇಕು. ಈ ಬಾರಿ ಜೆಡಿಎಸ್ಗೆ ಮತ ಹಾಕಬೇಕು. ಪ್ರಾದೇಶಿಕ ಪಕ್ಷಕ್ಕೆ ಮತ ನಮ್ಮ ರಾಜ್ಯಕ್ಕೆ ಹಿತ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಿಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿರುವಂತಹ ರಾಜಗೋಪಾಲ್ ರೆಡ್ಡಿನೂ ಯಾಕೆ ಗೆಲ್ಲಬೇಕು? ಯಾಕಂದ್ರೆ ರಾಜಗೋಪಾಲ್ ರೆಡ್ಡಿ ಒಂದು ವ್ಯಕ್ತಿ ಶಕ್ತಿ. ಅವರು ತಮ್ಮ ಒಂದು ರಾಜಕೀಯ ಸುದೀರ್ಘವಾದ 35 ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವುದೇ ಒಂದು ಆಸೆ ಆಕಾಂಕ್ಷೆಗಳು ಅಧಿಕಾರದ ಹಿಂದೆ ಬೀಳದೆ ಜನಪರ ಕೆಲಸಗಳಾಗಿರ್ಬೋದು, ಕೊರೋನಾದ ಸಂದರ್ಭದಲ್ಲಿ ಅವರು ಮಾಡಿದಂತಹ ಒಂದು ಜನಪರ ಕಾರ್ಯಗಳಾಗಿರ್ಬೋದು, ಬಡವರಿಗೆ, ಬದ್ಧರಿಗೆ, ಈ ಕೊರೋನಾ ಪೀಡಿತ ರೋಗಿಗಳಿಗೆ ಅವರ ಮನೆಗಳಿಗೆ ಎಲ್ಲ ಹೋಗಿ ಅವರು ಸಾಂತ್ವನ ಹೇಳಿರೋ ವಿಚಾರಗಳಾಗಿರ್ಬೋದು, ಹಾಗೂ ಸುಮಾರು ನಮ್ಮ ಒಂದು ಗಮನದಲ್ಲಿರುವ ಹಾಗೆ ಅವರ ರಾಜಕೀಯ ಜೀವನದಲ್ಲಿ ಸುಮಾರು 20 ರಿಂದ 25 ಸಾವಿರ ಉಚಿತ ಸಾಮೂಹಿಕ ವಿವಾಹಗಳು ಮಾಡಿದರ ಸರ್ದಾರರೆಂದರೆ ಬೇರೆ ಕರ್ನಾಟಕದಲ್ಲಿ ಬೇರೆ ಯಾರೂ ಇರಲ್ಲ, ಅದು ರಾಜಗೋಪಾಲ್ ರೆಡ್ಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಈ ಬಾರಿಯ ಸಾರ್ವತ್ರಿಕ ಚುನಾವಣೆಗಳಲ್ಲಿ ನನ್ನ ಮತದಾರ ಬಂಧುಗಳಲ್ಲಿ ಹಾಗೂ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ನಾಗರಿಕ ಬಂಧುಗಳಲ್ಲಿ ಒಂದು ಕಳಕಳಿ ಮನವಿಯನ್ನು ಇಡ್ತಾ ಇದ್ದೀನಿ. ಏನಂದ್ರೆ ನಾವೆಲ್ಲೂ ಪ್ರಬುದ್ಧರಾಗಿ ಒಂದು ಬುದ್ಧಿವಂತಿಕೆಯಿಂದ ಈ ಬಾರಿ ಮತ ಚಲಾವಣೆ ಮಾಡೋಣ. ಯಾವುದೇ ಒಂದು ಮತವನ್ನ ಅದು ನಾವು ವೇಸ್ಟ್ ಮಾಡದೆ, ಅದನ್ನ ನಿರುಪಯುಕ್ತವಾಗಿ ಮಾಡದೆ, ನಾವು ಒಬ್ಬ ಸದೃಢ ರಾಜಕಾರಣಿ ಹಾಗೂ ಸದೃಢ ಸಮಾಜವನ್ನು ಕಟ್ಟಲ್ಲಿ ನಾವು ಒಂದೊಂದು ಮತಗಳು ಅತಿ ಅಮೂಲ್ಯವಾಗಿರುತ್ತದೆ. ಹಾಗೂ ನಾನು ನಿಮ್ಮೆಲ್ಲರಲ್ಲೂ ಒಂದು ಕಳಕಳಿ ಮನವಿಯನ್ನು ಇಡ್ತಾ ಇದ್ದೇನೆ. ಈ ಬಾರಿ ಎಲ್ಲರೂ ಮತವನ್ನು ಚಲಾಯಿಸಿ ಮೇ 10ನೇ ತಾರೀಕು ಎಲ್ಲರೂ ತಮ್ಮ ತಮ್ಮ ಬೂತ್ ಮಟ್ಟದಲ್ಲಿರುವ ಮತಕ್ಷೇತ್ರಗಳಿಗೆ ಹೋಗಿ ತಮ್ಮ ಜೊತೆ ತಮ್ಮ ಸ್ನೇಹಿತರಿಗೂ ತಮ್ಮ ಕುಟುಂಬ ವರ್ಗದವರಿಗೂ ಎಲ್ಲರನ್ನೂ ಕರ್ಕೊಂಡು ಹೋಗಿ ಮತ ಚಲಾಯಿಸಬೇಕು. ಹಾಗೂ ಈ ಬಾರಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪರ ಅಲೆ ಇದೆ, ರಾಜಗೋಪಾಲ್ ರೆಡ್ಡಿ ಅಣ್ಣನವರ ಪರ ಅಲೆ ಇದೆ. ಈ ಬಾರಿ ನಮ್ಮ ಜೆಡಿಎಸ್ ಪಕ್ಷವನ್ನು ಗೆಲ್ಲಿಸೋಣ, ಎಲ್ಲರೂ ಮತವನ್ನು ಚಲಾಯಿಸೋಣ ಅಂತ ಈ ಒಂದು ತಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ಈ ವರ್ಷದ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಜಾತ್ಯತೀತ ಜನತಾದಳಕ್ಕೆ ನಿಮ್ಮ ಮತ ಯಾಕೆ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೇನೆ. ತಮ್ಮ ಮಾಧ್ಯಮ ಮಿತ್ರಗಳ ಸಹಾಯದಿಂದ ಕುಮಾರಣ್ಣನವರ ಜನಪರ ಕಾಳಜಿ, ಅವರ ಜನಪರ ಯೋಜನೆಗಳು ಪ್ರತಿ ಮನೆಗೂ ತಲುಪಿದೆ. ಅದರಲ್ಲಿ ಮುಖ್ಯವಾಗಿ ರೈತರ ಸಾಲ ಮನ್ನಾ ಆಗಿರಬಹುದು, ಸಾರಾಯಿ ನಿಷೇಧ ಆಗಿರ್ಬೋದು, ಲಾಟ್ರಿ ನಿಷೇಧ ಆಗಿರ್ಬೋದು, ಇದೆಲ್ಲ ಬಡ ಕುಟುಂಬಗಳಿಗೆ, ಅವರ ಮನೆಗಳಿಗೆ ಆಧಾರ ಸ್ತಂಭವಾಗಿದ್ದ ಗಂಡಂದಿರ ಒಂದು ಕೆಟ್ಟ ಚಟಗಳಿಂದ ವಿಮುಕ್ತಿ ಕೊಟ್ಟ ಕಾರ್ಯಕ್ರಮಗಳು. ರೈತರು ಮಳೆ ಬೆಳೆ ಇಲ್ಲದೆ ಸಾಲ ಮಾಡಿಕೊಂಡು ಕೊನೆಗೆ ಆತ್ಮಹತ್ಯೆ ಮಾಡಿಕೊಳ್ಳುವ ಸಂದರ್ಭಗಳಲ್ಲೂ ಅವರ ಮನೆಗಳಿಗೆ ಶಕ್ತಿ ತುಂಬುವ ಕೆಲಸವಾಗಿ ರೈತರ ಸಾಲವನ್ನು ಮಾಡಿದ ಏಕೈಕ ಕರ್ನಾಟಕ ರಾಜ್ಯದ ಘನವೆತ್ತ ಸರ್ಕಾರದ ಏಕೈಕ ಮುಖ್ಯಮಂತ್ರಿ ಅಂದರೆ ನಮ್ಮ ಕುಮಾರಣ್ಣ ಅಂತ ಹೇಳಕ್ಕೆ ನನಗೆ ತುಂಬಾ ಖುಷಿಯಾಗುತ್ತೆ. ಹಾಗೂ ಅವರಿಗೆ ಸಿಕ್ಕ ಒಂದು ಅಲ್ಪಾವಧಿಯ ಸಮಯದಲ್ಲೂ ರೈತ ಪರ ಸಮಾಜದ ಕಾಳಜಿಯುಕ್ತ ಒಂದು ಪ್ರಸಿದ್ಧ ಯೋಜನೆಗಳನ್ನು ಕೊಟ್ಟಿರುವುದೇ ಒಂದು ಉದಾಹರಣೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮ ಜಾತ್ಯತೀತ ಜನತಾದಳಕ್ಕೆ 123 ಏನು ಅವರು ಒಂದು ಟಾರ್ಗೆಟ್ ಅಂತ ಇಟ್ಕೊಂಡಿದ್ದಾರೆ, ಅದು ಪ್ರಬುದ್ಧವಾದ ಮತದಾರರು ಎಲ್ಲ ದಯವಿಟ್ಟು ಜಾತ್ಯತೀತ ಜನತಾದಳಕ್ಕೆ ಮತ ನೀಡಿ ಕುಮಾರಣ್ಣನ ಕೈ ಬಲಪಡಿಸೋಣ. ಹಾಗೂ ಅವರಿಗೆ ರಾಜ್ಯದಲ್ಲಿ ಇನ್ನೂ 5 ವರ್ಷಗಳ ಕಾಲ ಭದ್ರ ರಾಜಕಾರಣ ಮಾಡಲು ನಾವೆಲ್ಲರೂ ಸಹಾಯ ಮಾಡೋಣ. ನಮ್ಮ ಈ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನನ್ನ ನೆಚ್ಚಿನ ಗುರುಗಳು ಹಾಗೂ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಯುವಕರ ಕಣ್ಮಣಿ
ಜಿಲ್ಲಾ ನಮ್ಮ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಆಗಿರುವ ಕಮ್ಮನಹಳ್ಳಿ ಅಣ್ಣನವರ ಸಹಯೋಗದಲ್ಲಿ ಹಾಗೂ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಗೊಟ್ಟಿಗೆರೆ ಮಂಜಣ್ಣನವರ ಆಶೀರ್ವಾದದೊಂದಿಗೆ ಈ ಬಾರಿ ಉತ್ತಮವಾದ ಪ್ರತಿಕ್ರಿಯೆ ಇದೆ. ಹಾಗೂ ನಮ್ಮ ಭಾಗದ ಮತ್ತೊಬ್ಬ ಪ್ರಸಿದ್ಧ ಹಾಗೂ ಧೀಮಂತ ನಾಯಕರಾದ ನಮ್ಮ ಪ್ರಭಾಕರ್ ರೆಡ್ಡಿ ಅಣ್ಣನವರ ಸಹಯೋಗ ಈ ಬಾರಿ ನಮ್ಮ ಕ್ಷೇತ್ರಕ್ಕೆ ಬಲ ಇದೆ. ಇಂಥ ಅಧ್ಯಕ್ಷರುಗಳ ಇಂಥ ಹಿರಿಯರ ಬಲದಿಂದ ಈ ಬಾರಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷ ಜಯಬೇರಿ ಸಾಧಿಸುತ್ತೆ. ನಾವೆಲ್ಲರೂ ಅದಕ್ಕೆ ಟೊಂಕ ಕಟ್ಟಿ ಸೇನಾನಿಗಳಂತೆ ನಿಲ್ತೇವೆ. ಅಧ್ಯಕ್ಷರ ಸಮಕ್ಷಮದಲ್ಲಿ ಈ ಬಾರಿ ಚುನಾವಣೆಯನ್ನು ನಾವು ಎದುರಿಸ್ತೇವೆ. ರಾಜಗೋಪಾಲ್ ರೆಡ್ಡಿ ಅಣ್ಣನವನ್ನು ಗೆಲ್ಲಿಸಿಕೊಂಡು ಬರ್ತೇವೆ. ಯಾಕೆ ರಾಜಗೋಪಾಲ್ ರೆಡ್ಡಿ ಅನ್ನು ಗೆಲ್ಲಿಸ್ಕೊಬೇಕು ಅಂದ್ರೆ, ಈ ಅಭ್ಯರ್ಥಿ ನಿಸ್ವಾರ್ಥ ಸೇವೆ, ರೈತರ ಸಾಲವನ್ನ ಮಾಡಿದ ಏಕೈಕ ಕರ್ನಾಟಕ ರಾಜ್ಯದ ಘನವೆತ್ತ ಸರ್ಕಾರದ ಏಕೈಕ ಮುಖ್ಯಮಂತ್ರಿ ಅಂದರೆ ನಮ್ಮ ಕುಮಾರಣ್ಣ ಅಂತ ಹೇಳಕ್ಕೆ ನನಗೆ ತುಂಬಾ ಖುಷಿಯಾಗುತ್ತೆ. ಹಾಗೂ ಅವರಿಗೆ ಸಿಕ್ಕ ಒಂದು ಅಲ್ಪಾವಧಿಯ ಸಮಯದಲ್ಲೂ ರೈತ ಪರ ಸಮಾಜದ ಕಾಳಜಿಯುಕ್ತ ಒಂದು ಪ್ರಸಿದ್ಧ ಯೋಜನೆಗಳನ್ನು ಕೊಟ್ಟಿರುವುದೇ ಒಂದು ಉದಾಹರಣೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮ ಜಾತ್ಯತೀತ ಜನತಾದಳಕ್ಕೆ 123 ಏನು ಅವರು ಒಂದು ಟಾರ್ಗೆಟ್ ಅಂತ ಇಟ್ಕೊಂಡಿದ್ದಾರೆ, ಅದು ಪ್ರಬುದ್ಧವಾದ ಮತದಾರರು ಎಲ್ಲ ದಯವಿಟ್ಟು ಜಾತ್ಯತೀತ ಜನತಾದಳಕ್ಕೆ ಮತ ನೀಡಿ ಕುಮಾರಣ್ಣನ ಕೈ ಬಲಪಡಿಸೋಣ. ಹಾಗೂ ಅವರಿಗೆ ರಾಜ್ಯದಲ್ಲಿ ಇನ್ನೂ 5 ವರ್ಷಗಳ ಕಾಲ ಭದ್ರ ರಾಜಕಾರಣ ಮಾಡಲು ನಾವೆಲ್ಲರೂ ಸಹಾಯ ಮಾಡೋಣ. ನಮ್ಮ ಈ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನನ್ನ ನೆಚ್ಚಿನ ಗುರುಗಳು ಹಾಗೂ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಯುವಕರ ಕಣ್ಮಣಿ ಜಿಲ್ಲಾ ನಮ್ಮ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಆಗಿರುವ ಕಮ್ಮನಹಳ್ಳಿ ಅಣ್ಣನವರ ಸಹಯೋಗದಲ್ಲಿ ಹಾಗೂ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಗೊಟ್ಟಿಗೆರೆ ಮಂಜಣ್ಣನವರ ಆಶೀರ್ವಾದದೊಂದಿಗೆ ಈ ಬಾರಿ ಉತ್ತಮವಾದ ಪ್ರತಿಕ್ರಿಯೆ ಇದೆ. ಹಾಗೂ ನಮ್ಮ ಭಾಗದ ಮತ್ತೊಬ್ಬ ಪ್ರಸಿದ್ಧ ಹಾಗೂ ಧೀಮಂತ ನಾಯಕರಾದ ನಮ್ಮ ಪ್ರಭಾಕರ್ ರೆಡ್ಡಿ ಅಣ್ಣನವರ ಸಹಯೋಗ ಈ ಬಾರಿ ನಮ್ಮ ಕ್ಷೇತ್ರಕ್ಕೆ ಬಲ ಇದೆ. ಇಂಥ ಅಧ್ಯಕ್ಷರುಗಳ ಇಂಥ ಹಿರಿಯರ ಬಲದಿಂದ ಈ ಬಾರಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷ ಜಯಬೇರಿ ಸಾಧಿಸುತ್ತೆ. ನಾವೆಲ್ಲರೂ ಅದಕ್ಕೆ ಟೊಂಕ ಕಟ್ಟಿ ಸೇನಾನಿಗಳಂತೆ ನಿಲ್ತೇವೆ. ಅಧ್ಯಕ್ಷರ ಸಮಕ್ಷಮದಲ್ಲಿ ಈ ಬಾರಿ ಚುನಾವಣೆಯನ್ನು ನಾವು ಎದುರಿಸ್ತೇವೆ. ರಾಜಗೋಪಾಲ್ ರೆಡ್ಡಿ ಅಣ್ಣನವನ್ನು ಗೆಲ್ಲಿಸಿಕೊಂಡು ಬರ್ತೇವೆ. ಯಾಕೆ ರಾಜಗೋಪಾಲ್ ರೆಡ್ಡಿ ಅನ್ನು ಗೆಲ್ಲಿಸ್ಕೊಬೇಕು ಅಂದ್ರೆ, ಈ ಅಭ್ಯರ್ಥಿ ನಿಸ್ವಾರ್ಥ ಸೇವೆ, ತಮ್ಮ ರಾಜಕಾರಣದ ಜೀವನದಲ್ಲಿ ಸುಮಾರು 35 ವರ್ಷಗಳ ಸುದೀರ್ಘ ಜೀವನದಲ್ಲಿ ಅವರು ಮಾಡಿರುವ ದಾನಗಳು ಧರ್ಮಗಳು ಪ್ರತಿ ಹಳ್ಳಿ ಮನೆಗೆ ಚಿರಪರಿಚಿತರಾಗಿದ್ದಾರೆ. ಕೊರೋನಾ ಅಂತಹ ಒಂದು ದುರಂತ ಸಂದರ್ಭಗಳಲ್ಲೂ ಮನೆಗೆ ಅಕ್ಕಿ ವಿತರಣೆ ಆಗಿರ್ಬೋದು, ವೈದ್ಯಕೀಯ ಸಾಮಗ್ರಿಗಳ ವಿತರಣೆಗಳಾಗಿರ್ಬೋದು, ಉಚಿತ ಆಂಬ್ಯುಲೆನ್ಸ್ ವ್ಯವಸ್ಥೆ ಆಗಿರ್ಬೋದು, ಬಹುಶಃ ನಮ್ಮ ಭಾಗದಲ್ಲಿ ಯಾವುದೇ ಒಂದು ದೊಡ್ಡ ರಾಜಕಾರಣಿ ಮಾಡದೇ ಇರುವ ಕೆಲಸವನ್ನ ನಮ್ಮ ರಾಜಗೋಪಾಲ್ ರೆಡ್ಡಿ ಅವರು ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ಈ ಬಾರಿ ಗೆಲ್ಲಿಸಿಕೊಂಡು ಮುಂದಿನ ದಿನಗಳಲ್ಲಿ ಅವರಿಗೆ ಅಧಿಕಾರವನ್ನು ಕೊಟ್ಟಾಗ ಇನ್ನೂ ಬಹಳಷ್ಟು ಕಾರ್ಯಕ್ರಮಗಳು, ಸಮಾಜಮುಖಿ ಕಾರ್ಯಗಳು, ಮಕ್ಕಳ, ಮಹಿಳೆಯರ, ದೀನರ ಒಂದು ರೈತಪರ ಕಾರ್ಯಕ್ರಮಗಳು ಕೊಡಲು ಇನ್ನೂ ಬಲಪಡಿಸೋಣ, ಇನ್ನೂ ಆಗುತ್ತದೆ ಅಂತ ನಾವು ಆಶಿಸ್ತಾ ಈ ಬಾರಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷವನ್ನು ಗೆಲ್ಲಿಸೋಣ ಅಂತ ನಾನು ನಿಮ್ಮೆಲ್ಲ ಮತ ಬಾಂಧವರಲ್ಲಿ ಕೈ ಜೋಡಿಸಿ ಈ ಒಂದು ಮನವಿಯನ್ನು ಇಡ್ತಾನೆ. ಧನ್ಯವಾದಗಳು. ನಮಸ್ತೆ, ನಿಮ್ಮ ಹೆಸರು ಸರ್? ಕಮ್ಮನಹಳ್ಳಿ ಅನಂತಗೌಡ ಅಂತೇಳಿ ಜೆಡಿಎಸ್ ಪಕ್ಷದ ಅಧ್ಯಕ್ಷರು, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು. ಸರ್, ಈ ಸಲ ವಿಧಾನಸಭಾ ಕ್ಷೇತ್ರದಲ್ಲಿ ಅಂದರೆ ಇಡೀ ಕರ್ನಾಟಕ ವಿಧಾನಸಭೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ? ಜೆಡಿಎಸ್. ಹೆಂಗೆ ಹೇಳ್ತೀರಾ ಸರ್? ಅಷ್ಟೊಂದು ನಂಬಿಕೆಯಿಂದ ಹೇಳ್ತಾ ಇದ್ದೀರಾ? ಇವತ್ತು ಏನು ಕುಮಾರಣ್ಣವರು ಪಂಚರತ್ನ ಯೋಜನೆಗಳನ್ನ ಅಳವಡಿಸ್ಕೊಂಡು ಆ ಕಾರ್ಯಕ್ರಮ ಕೊಡಬೇಕಂತ ಏನು ಜನತೆಗೆ ಕೊಡಬೇಕಂತ ಏನು ಕುಮಾರಣ್ಣವರು ಇದ್ದಾರೆ, ಇದನ್ನು ಇವತ್ತು ರಾಜ್ಯ ಮಟ್ಟದಲ್ಲಿ ಮೂಲೆಗಳಿಗೂ ತಲುಪಿದೆ. ಪ್ರತಿಯೊಂದು ನಾವು ಹೋಗೋಂಥ ಭಾಗಗಳಲ್ಲಿ ನಾವು ಕ್ಯಾನಲ್ಸ್ಕಂತ ಏನು ಪ್ರಚಾರಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ಪ್ರತಿಯೊಬ್ಬ ಮಧ್ಯಮ ವರ್ಗರಾಗಿರ್ಬೋದು, ಶ್ರೀಮಂತರು, ವಿದ್ವಂತರು, ನಮ್ಗೆ ಆಲ್ರೆಡಿ ವಿದ್ವಂತರು ಪ್ರಶ್ನೆ ಮಾಡಬೇಕಾದ್ರೆ ಈ ಸಾರಿ ಕುಮಾರಣ್ಣನಿಗೆ ಓಟ್ ಕೊಡ್ತೀವಿ ಅನ್ನೋ ಪ್ರಶ್ನೆ ಹೇಳ್ತಾ ಇರ್ತಾರೆ. ಈಗಿರ್ಬೇಕಾದ್ರೆ ನಮ್ಮೆಲ್ಲರ ಅನಿಸಿಕೆ ಈ ಸಾರಿ ಏನು 123 ಕುಮಾರಣ್ಣ ಟಾರ್ಗೆಟ್ ಇಟ್ಟಿದ್ರು, ಅದು ಈ ಸಾರಿ ಲೀಸ್ಟಲ್ಲಿ 123 ಅಭ್ಯರ್ಥಿಗಳು ನಾವು ಗೆಲ್ತೀವಿ ಅನ್ನೋ ಒಂದು ಸೂಚನೆ ಇದೆ. ಓಕೆ, ಪ್ರಾದೇಶಿಕ ಪಕ್ಷಕ್ಕೂ ರಾಷ್ಟ್ರೀಯ ಪಕ್ಷಗಳಿಗೂ ಇರುವಂಥ ವ್ಯತ್ಯಾಸ ಏನು ಸರ್? ಪ್ರಾದೇಶಿಕ ಪಕ್ಷ, ರಾಷ್ಟ್ರೀಯ ಪಕ್ಷ ಇವತ್ತು
ನಾವೇನಾದರೂ ಪ್ರಾದೇಶಿಕ ಪಕ್ಷಗಳು ಅನ್ನೋದು ಇವತ್ತು ನಮ್ಮ ರಾಜ್ಯದಲ್ಲಿ ಇದೆ ಅಂದರೆ ಅದು ದೇವೇಗೌಡರ ಒಂದು ಜಾತ್ಯತೀತ ಜನತಾದಳದ ಒಂದು ಪಕ್ಷ. ನೀವಿರುವಂತಹ ಒಂದು ವಿಧಾನಸಭಾ ಕ್ಷೇತ್ರ ಯಾವುದು ಸರ್? ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಈ ಸಲ ನಿಮ್ಮ ಒಂದು JDS ಅಭ್ಯರ್ಥಿ ಯಾರು ಸರ್? ರಾಜಗೋಪಾಲ್ ರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದಿಂದ ರಾಜಗೋಪಾಲ್ ಅಲ್ಲಿ ಟಿಕೆಟು ಅವರಿಗೆ ಪಾಪ ಖಾತ್ರಿ ಅಂತ ಹೇಳ್ಕೊಂಡಿದ್ರು, ಕೊನೆವರೆಗೂ ಅಲ್ಲಿ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಅವರು ನಮ್ಮ ಪಾರ್ಟಿಗೆ ಬಂದಿದ್ದಾರೆ, ಅಭ್ಯರ್ಥಿನೂ ಆಗಿದ್ದಾರೆ. ಅವರ ಕ್ರಮ ಸಂಖ್ಯೆನೂ 5ನೇ ನಂಬರು ಸಹ ಸಿಕ್ಕಿದೆ. ಅವರು ಈ ಸರಿ ಗೆಲ್ತಾರೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತನೇ ಬೇರೆ, JDS ಸಿದ್ಧಾಂತನೇ ಬೇರೆ. ನಿಮ್ಮ ಪಕ್ಷದ ಅಭ್ಯರ್ಥಿ ಯಾವ ರೀತಿ ನಿಮ್ಮ ಪಕ್ಷಕ್ಕೆ ಬಂದು ಆ ಒಂದು ನಿಮ್ಮ ಸಿದ್ಧಾಂತಗಳನ್ನು ನಂಬಿ ಮಾಡ್ತಾ ಇದ್ದಾರೆ ಸರ್ ಈ ಎಲೆಕ್ಷನ್ನ? ಇವತ್ತು ಒಬ್ಬ ರಾಜಕಾರಣ ಮಾಡಬೇಕಂದ್ರೆ ಸಿದ್ಧಾಂತಗಳು ಇವತ್ತೆಲ್ಲ ಬದಿಗೊಟ್ಬಿಟ್ಟಿದ್ದಾರೆ. ಬರೀ ಕೊಳ್ಳೆ ಹೊಡೆದು ಬದುಕುವಂಥ ಕಾಲ ಇವತ್ತು. ಆ ಸ್ಥಿತಿಗೆ ಇವತ್ತು ಪ್ರತಿಯೊಬ್ಬ ಶಾಸಕ ಆಗಬೇಕಂದ್ರೆ 108 ಯೋಚನೆ ಮಾಡ್ತಾರೆ. ಬದುಕಬೇಕು, ಕೊಳ್ಳೆ ಹೊಡಿಬೇಕು, ಬದುಕಬೇಕು, ಒಬ್ಬನ ಮುಗಿಸ್ಬೇಕು, ಬದುಕಬೇಕು. ಆದರೆ ಈ ರಾಜಗೋಪಾಲ್ ರೆಡ್ಡಿ ಅವರು ಯಾವುದೇ ಆಸೆಗಳು ಇಟ್ಕೊಳ್ಳದೆ ಅವರು ನಾವು ನೋಡಿದಾಗೆ ಅವರು ಪಾರ್ಟಿ ಕಾಂಗ್ರೆಸ್ಸಲ್ಲಿ ಇದ್ದರೂ ಸಹ ನಾವು 25 ವರ್ಷಗಳು ಸಹ ನೋಡಿದ್ದೀವಿ. ಅವರು ಒಂದು ಸಮಾಜಮುಖಿ ಸೇವೆ ಮಾಡ್ಕೊಂಬಂದಿದ್ದಾರೆ, ಸಮಾಜಕ್ಕೆ ಮುಖಿ ಕೆಲಸಗಳು ಮಾಡ್ಕೊಂಬಂದಿದ್ದಾರೆ. ಸಾರ್ವಜನಿಕವಾಗಿ ಪ್ರತಿದಿನ ಅವರ ಕುಟುಂಬನೇ ಅದು ಒಂದು ರಾಜಗೋಪಾಲ್ ರೆಡ್ಡಿ ಆಗಿರ್ಬೋದು, ಅವ್ರ ಮಿಸ್ಸಸ್ ಆಗಿ ಶ್ರೀಮತಿ ಸುಷ್ಮಾಕ್ಕಾಗಿರ್ಬೋದು. ಮುಖ್ಯನಾ ಅಥವಾ ವ್ಯಕ್ತಿ ಮುಖ್ಯನಾ? ಯಾವುದನ್ನ ನೋಡಿ ವೋಟ್ ಹಾಕಬೇಕು? ಇವತ್ತಿನ ಪರಿಸ್ಥಿತಿಗೆ ಪಕ್ಷ ವ್ಯಕ್ತಿ ಒಳ್ಳೆಯನು, ವೋಟ್ ಕೊಡಿ. ಅವನು ಯಾವ ಆಮಿಷಗಳಿಗೆ ಯಾವುದೋ ಒಂದು ಆಸೆ ಇಲ್ಲದೆ ಬದುಕಿ ಅವನು ವೈಯಕ್ತಿಕವಾಗಿ ಅವನು ಬಂದು ಜನಸೇವೆ ಮಾಡಬೇಕನ್ನೋದು ಏನಾದರೂ ಇರೋಂಥ ವ್ಯಕ್ತಿ ನಮ್ಗೆ ಕಂಡಾಗ ಆ ವ್ಯಕ್ತಿಗೆ ವೋಟ್ ಕೊಡಿ. ಪಕ್ಷ ಇವತ್ತು ಇಲ್ಲಿರೋರು ಅಲ್ಲಿದ್ದಾರೆ, ಅಲ್ಲಿರೋರು ಇಲ್ಲಿರ್ತಾರೆ. ನೋಡ್ತಾ ಇದ್ರೆ ಇವತ್ತಿನ ಪರಿಸ್ಥಿತಿ ಆ ಪಕ್ಷ ಅಂತ ಯಾರಿಗೂ ಪಕ್ಷದ ಒಂದು ಸಿದ್ಧಾಂತಗಳೇ ಗೊತ್ತಿಲ್ಲ. ಆದರೆ ಆ ಪಕ್ಷ ಕಟ್ಕೊಂಡು ಯಾಕೆ ವ್ಯಕ್ತಿ ನೋಡಬೇಕು, ಒಳ್ಳೆ ವ್ಯಕ್ತಿ ನೋಡಿ ವೋಟ್ ಕೊಡ್ರಿ. ಈ ಸಾರಿ ರಾಜಗೋಪಾಲ್ ಏನು ಮಾಡಿದ್ದಾರೆ ಅನ್ನೋದು ನಮ್ಮ ಈ ಕ್ಷೇತ್ರದ ಜನತೆಗೆ ಗೊತ್ತಿದೆ. ದಯವಿಟ್ಟು ಎಲ್ಲರೂ ಸಹ ಅವ್ರಿಗೆ ಈ ಸಾರಿ ಒಂದು ಅವಕಾಶ ಕೊಟ್ಟರೆ ಅದರ 10 ಪಟ್ಟಷ್ಟು ಕೆಲಸ ಮಾಡುವಂಥ ವ್ಯಕ್ತಿ ಗುಣ ಅವ್ರಿಗಿದೆ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. JDS ಮುಖ್ಯಮಂತ್ರಿಗಳಾಗಿದ್ದಂತಹ ಕುಮಾರಣ್ಣನವರ ಸರ್ಕಾರ ಇದ್ದಾಗಲೂ ಸರಿ, ಈಗಲೂ ಸರಿ, ಯುವಕರನ್ನ ಸೆಳೆಯುವಂಥದ್ದು ಮತ್ತು ಅಲ್ಪಸಂಖ್ಯಾತರನ್ನ ಸೆಳೆಯುವಂಥದ್ದು ಈ ಕಾರ್ಯವೈಖರಿ ಯಾವ ರೀತಿ ಇದೆ ಸರ್? ಯುವಕರು ಇವತ್ತೂ ಕುಮಾರಣ್ಣವ್ರಿಗೆ ಯುವಕರು ಇದ್ದಾರೆ. ಎಲ್ಲಿಂದ ಹೋದ್ರೆ ಅವ್ರದ್ದೇ ಆದಂಥ ಫ್ಯಾನ್ಸ್ ಅಭಿಮಾನ ವರ್ಗ ಸಿಕ್ಕಾಪಟ್ಟೆ ಇದೆ. ಅಲ್ಪಸಂಖ್ಯಾತರು ಇವತ್ತು ಕುಮಾರಣ್ಣವರು ನಮ್ಮ ಜಾತ್ಯತೀತ ಜನತಾದಳ ಪಕ್ಷದ ಯಾವುದೇ ಒಂದು ಜಾತಿ ಧರ್ಮಗಳು ಗೆಲ್ಲದೆ ಎಲ್ಲ ಒಂದೇ, ನಮ್ಮ ದೇಶ ಒಂದೇ, ನಮ್ಮ ಪ್ರತಿಯೊಂದು ಸಮುದಾಯಗಳು ಒಂದೇ ಅಂತೇಳಿ ಕುಮಾರಣ್ಣವರು ಪ್ರತಿಯೊಬ್ಬರನ್ನು ಪ್ರೀತಿಸ್ತಾರೆ. ಎಲ್ಲರೂ ಒಗ್ಗಟ್ಟಾಗೆ ನಮ್ಮ ಅಲ್ಪಸಂಖ್ಯಾತರೇ ಅನ್ನೋದೇನಿಲ್ಲ, ಒಟ್ಟಾರೆ ನಮ್ಮ ರಾಜ್ಯದ ಪ್ರತಿಯೊಬ್ಬ ಜನನೂ ನಮ್ಮ ಒಂದು ಕುಟುಂಬ ಅಂತೇಳಿ ಕುಮಾರಣ್ಣವರು ಇವತ್ತು ರಾಜ್ಯದಲ್ಲಿ ನಡ್ಕೊಂಡು ಹೋಗ್ತಾರೆ. ಕೊನೆಯದಾಗಿ ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಮತದಾರರಿಗೆ ಏನಂತ ಹೇಳೋದಕ್ಕೆ ಇಚ್ಛೆ ಪಡ್ತೀರಾ ಸರ್? ಈ ಸಾರಿ ನಿಮ್ಗೆ ಗೊತ್ತಿರೋ ಹಾಗೆ ರಾಜಗೋಪಾಲ್ ರೆಡ್ಡಿ ಅವರು ಜಾತ್ಯತೀತ ಜನತಾದಳದ ಹೊರೆ ಹೊತ್ತ ಮಹಿಳೆ ಏನು ನಮ್ಮ ಪಕ್ಷದ ಪ್ರಾದೇಶಿಕ ಪಕ್ಷ ಕುಮಾರಣ್ಣವರು ದೇವೇಗೌಡರ ಅಪ್ಪಾಜಿಯವರ ಒಂದು ಪಕ್ಷ ಇದೆ. ದಯವಿಟ್ಟು ಈ ನಮ್ಮ ಕ್ಷೇತ್ರದ ಜನತೆಗೆ ವಿನಂತಿ ಮಾಡ್ಕೊತಾ ಇದ್ದೀವಿ, ಅವ್ರು ಮಾಡಿರೋಂಥ ಒಳ್ಳೆಯ ಕೆಲಸ ಅಧಿಕಾರ ಅಂತ ಬಂದರೆ ಇನ್ನೊಂದು ಮೆಟ್ಲು ಹತ್ಬೋದು, ಈ ಬಡ ಜನ ನೀಗಿಸ್ಬೋದು, ಒಳ್ಳೆಯ ಕಾರ್ಯವೈಖರಿಗಳನ್ನ ಮಾಡ್ಬೋದು ಅಂತ ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀವಿ. ಈ ನಮ್ಮ ಕ್ಷೇತ್ರನೇ ಅಲ್ಲ, ನಮ್ಮ ರಾಜ್ಯದ ಏನು 224 ಕ್ಷೇತ್ರದಲ್ಲಿ ನಾವು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ JDS ಪಕ್ಷಕ್ಕೆ ಮತ ಕೊಡಿ, ಗೆಲ್ಲಿಸಿ 123 ಕುಮಾರಣ್ಣ ಬಲಪಡಿಸೋಣ. ಈ ರಾಜ್ಯದ ಒಂದು ಸಿಂಗಲ್ ಮೆಜಾರಿಟಿ ಅಧಿಕಾರ ನಡೆಸೋದಕ್ಕೆ ಕಾಲಾವಕಾಶ ಕೊಡಿ. ಪ್ರತಿಯೊಂದು ನಮ್ಮ ರಾಜ್ಯಕ್ಕೆ ಒಳ್ಳೆಯದು. ಅವ್ರು ವೈಯಕ್ತಿಕ, ಆದರೆ ಯಾವ ಸರ್ಕಾರದಿಂದ ಬಂದಿರೋಂಥದ್ರಲ್ಲ, ಯಾವುದ್ರಲ್ಲೂ ಮಾಡಿರೋದಲ್ಲ. ಆದರೆ ಕೃಷ್ಣಪ್ಪನವರು ಸರ್ಕಾರದಿಂದ ಬಂದಿರೋಂಥ ಹಣದಿಂದ ಅವರು ಏನಾದರೂ 4 ಕೆಲಸ ಮಾಡಿದ್ದಾರೆ ಅಂದರೆ ನಮ್ಮ ಕಣ್ಣು ಕಾಣಿಸ್ತಾ ಇಲ್ಲ. ಎಲ್ಲೋ ಒಂದು ವಿದ್ವಂತರುಗಳು ವಾಸ ಮಾಡೋಂಥ ಜಾಗದಲ್ಲಿ ಅವ್ರಿಗೊಂದಷ್ಟು ರೋಡು ಅಂತಿಂಥದ್ದು ವ್ಯವಸ್ಥೆ ಮಾಡಿರ್ಬೋದು. ಇವತ್ತು ನೋಡ್ತಾ ಇದ್ದೀರಿ ಈ ಹಳ್ಳಿಗಳು, ಇವತ್ತಿಗೂ ಹಳ್ಳಿಗಾಡು ಕಾಲಿಡೋಕ್ಕಾಗಲ್ಲ ಅಂಥ ದುಸ್ಥಿತಿಯಲ್ಲಿದೆ. ಈ ಸಾರಿ ಅವರಿಗೆ ಅಂಥ ಗೆಲುವು ಸುಲಭದಲ್ಲ. ಓಕೆ, ಒಬ್ಬ ಮತದಾರನಿಗೆ
ಪಕ್ಷ ಮುಖ್ಯನಾ ಅಥವಾ ವ್ಯಕ್ತಿ ಮುಖ್ಯನಾ, ಯಾವುದನ್ನ ನೋಡಿ ವೋಟ್ ಹಾಕಬೇಕು? ಇವತ್ತಿನ ಪರಿಸ್ಥಿತಿಗೆ ಪಕ್ಷ ವ್ಯಕ್ತಿ ಒಳ್ಳೆಯನು, ಓಟ್ ಕೊಡಿ. ಅವನು ಯಾವ ಆಮಿಷಗಳಿಗೆ ಯಾವುದೋ ಒಂದು ಆಸೆ ಇಲ್ಲದೆ ಬದುಕಿ ಅವನು ವೈಯಕ್ತಿಕವಾಗಿ ಅವನು ಬಂದು ಜನಸೇವೆ ಮಾಡಬೇಕನ್ನೋದು ಏನಾದರೂ ಇರೋಂಥ ವ್ಯಕ್ತಿ ನಮ್ಮ ಕಂಡಾಗ ಆ ವ್ಯಕ್ತಿಗೆ ಓಟ್ ಕೊಡಿ. ಪಕ್ಷ ಇವತ್ತು ಇಲ್ಲಿರೋರು ಅಲ್ಲಿದ್ದಾರೆ, ಅಲ್ಲಿರೋರು ಇಲ್ಲಿರ್ತಾರೆ. ನೋಡ್ತಾ ಇದ್ರೆ ಇವತ್ತಿನ ಪರಿಸ್ಥಿತಿ ಆ ಪಕ್ಷ ಅಂತ ಯಾರಿಗೂ ಪಕ್ಷದ ಒಂದು ಸಿದ್ಧಾಂತಗಳೇ ಗೊತ್ತಿಲ್ಲ. ಆದರೆ ಆ ಪಕ್ಷ ಕಟ್ಕೊಂಡು ಯಾಕೆ ವ್ಯಕ್ತಿ ನೋಡಬೇಕು, ಒಳ್ಳೆ ವ್ಯಕ್ತಿ ನೋಡಿ ಓಟ್ ಕೊಡ್ರಿ. ಈ ಸಾರಿ ರಾಜಗೋಪಾಲ್ ಏನು ಮಾಡಿದ್ದಾರೆ ಅನ್ನೋದು ನಮ್ಮ ಈ ಕ್ಷೇತ್ರದ ಜನತೆಗೆ ಗೊತ್ತಿದೆ. ದಯವಿಟ್ಟು ಎಲ್ಲರೂ ಸಹ ಅವ್ರಿಗೆ ಈ ಸಾರಿ ಒಂದು ಅವಕಾಶ ಕೊಟ್ಟರೆ ಅದರ 10 ಪಟ್ಟಷ್ಟು ಕೆಲಸ ಮಾಡುವಂಥ ವ್ಯಕ್ತಿ ಗುಣ ಅವ್ರಿಗಿದೆ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. JDS ಮುಖ್ಯಮಂತ್ರಿಗಳಾಗಿದ್ದಂತಹ ಕುಮಾರಣ್ಣನವರ ಸರ್ಕಾರ ಇದ್ದಾಗಲೂ ಸರಿ, ಈಗಲೂ ಸರಿ, ಯುವಕರನ್ನ ಸೆಳೆಯುವಂಥದ್ದು ಮತ್ತು ಅಲ್ಪಸಂಖ್ಯಾತರನ್ನ ಸೆಳೆಯುವಂಥದ್ದು, ಈ ಕಾರ್ಯವೈಖರಿ ಯಾವ ರೀತಿ ಇದೆ ಸರ್? ಯುವಕರು ಇವತ್ತೂ ಕುಮಾರಣ್ಣವ್ರಿಗೆ ಯುವಕರು ಇದ್ದಾರೆ. ಎಲ್ಲಿಂದ ಹೋದ್ರೆ ಅವ್ರದ್ದೇ ಆದಂಥ ಫ್ಯಾನ್ಸ್ ಅಭಿಮಾನ ವರ್ಗ ಸಿಕ್ಕಾಪಟ್ಟೆ ಇದೆ. ಅಲ್ಪಸಂಖ್ಯಾತರು ಇವತ್ತು ಕುಮಾರಣ್ಣವರು ನಮ್ಮ ಜಾತಿ ಜನತಾದಳ ಪಕ್ಷದ ಯಾವುದೇ ಒಂದು ಜಾತಿ ಧರ್ಮಗಳು ಇಲ್ಲದೆ ಎಲ್ಲ ಒಂದೇ, ನಮ್ಮ ದೇಶ ಒಂದೇ, ನಮ್ಮ ಪ್ರತಿಯೊಂದು ಸಮುದಾಯಗಳು ಒಂದೇ ಅಂತೇಳಿ ಕುಮಾರಣ್ಣವರು ಪ್ರತಿಯೊಬ್ಬರನ್ನು ಪ್ರೀತಿಸ್ತಾರೆ. ಎಲ್ಲರೂ ಒಗ್ಗಟ್ಟಾಗೆ ನಮ್ಮ ಅಲ್ಪಸಂಖ್ಯಾತರೇ ಅನ್ನೋದೇನಿಲ್ಲ, ಒಟ್ಟಾರೆ ನಮ್ಮ ರಾಜ್ಯದ ಪ್ರತಿಯೊಬ್ಬ ಜನನೂ ನಮ್ಮ ಒಂದು ಕುಟುಂಬ ಅಂತೇಳಿ ಕುಮಾರಣ್ಣವರು ಇವತ್ತು ರಾಜ್ಯದಲ್ಲಿ ನಡ್ಕೊಂಡು ಹೋಗ್ತಾರೆ. ಕೊನೆಯದಾಗಿ ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಮತದಾರರಿಗೆ ಏನಂತ ಹೇಳೋದಕ್ಕೆ ಇಚ್ಛೆ ಪಡ್ತೀರಾ ಸರ್? ಈ ಸಾರಿ ನಿಮ್ಗೆ ಗೊತ್ತಿರೋ ಹಾಗೆ ರಾಜಗೋಪಾಲ್ ರೆಡ್ಡಿಯವರು ಜಾತ್ಯತೀತ ಜನತಾದಳದ ಹೊರೆ ಹೊತ್ತ ಮಹಿಳೆ ಏನು ನಮ್ಮ ಪಕ್ಷದ ಪ್ರಾದೇಶಿಕ ಪಕ್ಷ ಕುಮಾರಣ್ಣವರು ದೇವೇಗೌಡರ ಅಪ್ಪಾಜಿಯವರ ಒಂದು ಪಕ್ಷ ಇದೆ. ದಯವಿಟ್ಟು ಈ ನಮ್ಮ ಕ್ಷೇತ್ರದ ಜನತೆಗೆ ವಿನಂತಿ ಮಾಡ್ಕೊತಾ ಇದ್ದೀವಿ, ಅವ್ರು ಮಾಡಿರೋಂಥ ಒಳ್ಳೆಯ ಕೆಲಸ ಅಧಿಕಾರ ಅಂತ ಬಂದರೆ ಇನ್ನೊಂದು ಮೆಟ್ಲು ಅಂತ ಬಂದಿದ್ದೀವಿ. ಅವರು ಒಂದು ಸಮಾಜಮುಖಿ ಸೇವೆ ಮಾಡ್ಕೊಂಬಂದಿದ್ದಾರೆ, ಸಮಾಜಕ್ಕೆ ಮುಖಿ ಕೆಲಸಗಳು ಮಾಡ್ಕೊಂಬಂದಿದ್ದಾರೆ. ಸಾರ್ವಜನಿಕವಾಗಿ ಪ್ರತಿದಿನ ಅವರ ಕುಟುಂಬನೇ, ಅದು ಒಂದು ರಾಜಗೋಪಾಲ್ ಆಗಿರ್ಬೋದು, ಅವ್ರ ಮಿಸ್ಸಸ್ ಆಗಿ ಶ್ರೀಮತಿ ಸುಷ್ಮಾಕ್ಕಾಗಿರ್ಬೋದು, ತನ್ನ ಆತ ಮಗಳು ದೀಪಿಕಾ ಅವರಾಗಿರ್ಬೋದು, ದಿನನಿತ್ಯ ಸಾರ್ವಜನಿಕವಾಗಿ ಅವ್ರು ಮಾಡೋಂಥ ಕೊಡುಗೆ ಸೇವೆಗಳಿದೆಯಲ್ಲ, ನಿಜವಾಗ್ಲೂ ನಾವು ದಳದಲ್ಲಿದ್ದೋಗೂ ಸಹ ಅವ್ರು ಕಾಂಗ್ರೆಸ್ ಇದ್ದಾಗ ಅವ್ರ ಕಾರ್ಯವೈಖರಿಗಳನ್ನ ಮೆಚ್ಕೊತಾ ಇದ್ವಿ ನಾವು. ಹಾಗೆ ಅವ್ರು ಬಂದಿರೋದೇ ನಮಗೊಂದು ಸೌಭಾಗ್ಯ. ಈ ಸಾರಿ ಇವೆಲ್ಲ ಕೊಡುಗೆಗಳು ಕೊಟ್ಟಿರೋದ್ರಿಂದ ಅವರು ಈ ಸಾರಿ ನಮ್ಮ JDS ಪಕ್ಷದಲ್ಲಿ ಗೆಲುವು ನಿಶ್ಚಿತ ಅನ್ನೋದು ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಇಷ್ಟು ವರ್ಷ BJP ಶಾಸಕರಾದಂಥ ಕೃಷ್ಣಪ್ಪನವರು ಮಾಡಿರುವಂಥ ಕೆಲಸಕ್ಕೂ ಇನ್ನು ಮುಂದೆ ಬರುವಂಥ ನಿಮ್ಮ ಒಂದು ಏನಾದರೂ ನಿಮ್ಮ JDS ಅಭ್ಯರ್ಥಿ ಗೆದ್ದರೆ ಅವರು ಮಾಡುವಂಥ ಕಾರ್ಯಗಳು ಯಾವ ರೀತಿ ಇರುತ್ತೆ ಸರ್? ಏನು ಕೃಷ್ಣಪ್ಪನವರು ಮಾಡಿರೋಂಥ ಕೆಲಸ ಅವರ ವೈಯಕ್ತಿಕ ಸ್ವಂತ ದುಡಿಮೆಯಲ್ಲಿ ಯಾವುದೋ ₹1 ಕೆಲಸ ಅವ್ರು ಮಾಡಲಿಲ್ಲ. ಸರ್ಕಾರ ವತಿಯಿಂದ ನೀವು ಈ ರಾಜ್ಯದ ಜನತೆ ಕಟ್ಟಿರುವಂಥ ಟ್ಯಾಕ್ಸ್ಗಳಾಗಿರ್ಬೋದು, ಆ ಒಂದು ಇದರಿಂದ ಸರ್ಕಾರ ಘೋಷಣೆ ಮಾಡುವಂಥ ಕೆಲಸಗಳು ಮಾಡಿದ್ದಾರೆ ಹೊರತು ತನ್ನ ದುಡಿಮೆಯಿಂದ ಒಂದು ಬಿಡಿಕಾಸು ಸಹ ಕೃಷ್ಣಪ್ಪ ಯಾವ ಸೇವೆನೂ ಮಾಡಿಲ್ಲ, ಯಾವ ಕೆಲಸಗಳು ಸಹ ಮಾಡಲಿಲ್ಲ. ಇದೇ ರಾಜಗೋಪಾಲ್ ಯಾವ ರಾಜಕಾರಣದಿಂದ ಅವ್ರು ಏನು ಮೇಲೆ ಬಂದವರಲ್ಲ, ಅವರು ಒಂದು ಏನು ರೈತರ ಕುಟುಂಬದಲ್ಲಿ ಹುಟ್ಟು ಬಂದಂಥ ವ್ಯಕ್ತಿ. ಅವರ ತಂದೆ ಅವ್ರು ಮಾಡಿದಂಥ ಒಂದು ದುಡಿಮೆಯಲ್ಲಿ, ಇವರು ಸ್ವಂತ ದುಡಿಮೆಗಳಲ್ಲಿ ಅವರು ವೈಯಕ್ತಿಕವಾಗಿ ಮಾಡ್ತಾ ಇದ್ದಾರೆ ಹೊರತು ಅವ್ರು ಮಾಡಿರೋಂಥ ಸೇವೆಗಳೆಲ್ಲನೂ ಸಹ ಅವ್ರು ವೈಯಕ್ತಿಕ, ಆದರೆ ಯಾವ ಸರ್ಕಾರದಿಂದ ಬಂದಿರೋಂಥದ್ರಲ್ಲ, ಯಾವುದ್ರಲ್ಲೂ ಮಾಡಿರೋದಲ್ಲ. ಆದರೆ ಕೃಷ್ಣಪ್ಪನವರು ಸರ್ಕಾರದಿಂದ ಬಂದಿರೋಂಥ ಹಣದಿಂದ ಅವರು ಏನಾದರೂ 4 ಕೆಲಸ ಮಾಡಿದ್ದಾರೆ ಅಂದರೆ ನಮ್ಮ ಕಣ್ಣು ಕಾಣಿಸ್ತಾ ಇಲ್ಲ. ಎಲ್ಲೋ ಒಂದು ವಿದ್ವಂತರುಗಳು ವಾಸ ಮಾಡೋಂಥ ಜಾಗದಲ್ಲಿ ಅವ್ರಿಗೊಂದಷ್ಟು ರೋಡು ಅಂತಿಂಥವ್ರು ವ್ಯವಸ್ಥೆ ಮಾಡಿರ್ಬೋದು. ಇವತ್ತು ನೋಡ್ತಾ ಇದ್ದಾರೆ ಈ ಹಳ್ಳಿಗಳು, ಇವತ್ತಿಗೂ ಹಳ್ಳಿಗಾಡು ಕಾಲಿಡೋಕ್ಕಾಗಲ್ಲ ಅಂಥ ದುಸ್ಥಿತಿಯಲ್ಲಿದೆ. ಈ ಸಾರಿ ಅವರಿಗೆ ಅಂತ ಗೆಲುವು ಸುಲಭದಲ್ಲ. ಓಕೆ, ಒಬ್ಬ ಮತದಾರನಿಗೆ ಪಕ್ಷ ಮುಖ್ಯನಾ ಅಥವಾ ವ್ಯಕ್ತಿ ಮುಖ್ಯನಾ, ಯಾವುದನ್ನ ನೋಡಿ ವೋಟ್ ಹಾಕಬೇಕು? ಇವತ್ತಿನ ಪರಿಸ್ಥಿತಿಗೆ ಪಕ್ಷ ವ್ಯಕ್ತಿ ಒಳ್ಳೆಯನು, ಓಟ್ ಕೊಡಿ. ಅವನು ಯಾವ ಆಮಿಷಗಳಿಗೆ ಯಾವುದೋ ಒಂದು ಆಸೆ ಇಲ್ಲದೆ ಬದುಕಿ ಅವನು ವೈಯಕ್ತಿಕವಾಗಿ ಅವನು ಬಂದು ಜನಸೇವೆ ಮಾಡಬೇಕನ್ನೋದು ಏನಾದರೂ ಇರೋಂಥ ವ್ಯಕ್ತಿ ನಮ್ಮ ಕಂಡಾಗ ಆ ವ್ಯಕ್ತಿಗೆ ಓಟ್ ಕೊಡಿ. ಪಕ್ಷ ಇವತ್ತು ಇಲ್ಲಿರೋರು ಅಲ್ಲಿದ್ದಾರೆ, ಅಲ್ಲಿರೋರು ಇಲ್ಲಿರ್ತಾರೆ.
ಎಂತ ನೋಡ್ತಾ ಇದ್ರೆ ಇವತ್ತಿನ ಪರಿಸ್ಥಿತಿ ಆ ಪಕ್ಷ ಅಂತ ಯಾರಿಗೂ ಪಕ್ಷದ ಒಂದು ಸಿದ್ಧಾಂತಗಳೇ ಗೊತ್ತಿಲ್ಲ. ಆದರೆ ಆ ಪಕ್ಷ ಕಟ್ಕೊಂಡು ಯಾಕೆ, ವ್ಯಕ್ತಿ ನೋಡಬೇಕು, ಒಳ್ಳೆ ವ್ಯಕ್ತಿ ನೋಡಿ ಓಟ್ ಕೊಡ್ರಿ. ಈ ಸಾರಿ ರಾಜಗೋಪಾಲ್ ಏನು ಮಾಡಿದ್ದಾರೆ ಅನ್ನೋದು ಏನು